ನೋಡ್ಲಿಕ್ಕೆ ಚಂದ ಇಲ್ಲ, ಟೇಸ್ಟ್ ಚಂದ ಉಂಟು. ಜಾತ್ರೆಯಿಂದ ಮೊನ್ನೆ ಎಂತೆಲ್ಲ ಪರ್ಚೇಸ್ ಮಾಡಿದ್ದಾರೆ. ಟೇಸ್ಟ್ ಚಂದ ದೋಸೆ ಮಾಡ್ತಾಳೆ. ಮತ್ತೆ ಕನ್ನ ಪ್ರಾಬ್ಲಮ್ ಇಲ್ಲ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ರೂಮಿಗೆ ಒಬ್ಳು ಬಂದಿದ್ದಾಳೆ ಫ್ರೆಂಡ್. ನಾವು ತೋರಿಸ್ತೀನಿ. ಇಬ್ಬರಿದ್ದಾರೆ, ಇವಾಗ 3 ಜನ ಇದ್ವಿ. ಡೈಲಿ ನಾವು 2 ಜನ ಇರ್ತಿದ್ದದ್ದು. ನಿನ್ನೆ ಸುಳ್ಯ ಜಾತ್ರೆ ಇತ್ತು, ಹಾಗೆ ಅವಳು ಬಂದದ್ದು. ಅವಳಿದ್ದಾಳೆ, ಅವರಿಬ್ರು ದೋಸೆ ಮಾಡ್ತಿದ್ದಾರೆ. ನಾನು ತೋರಿಸ್ತೀನಿ ಈಗ. ನೋಡಿ ನೋಡಿ ದೋಸೆ ಮಾಡಿ ಇಬ್ರು ಸೇರಿ. ಅಲ್ಲ, ಅವಳು ಕೃತಿ ಅಂತಿದ್ದಾಳೆ ಅಲ್ಲ, ಹೊಸತ ಬಂದು ಅವಳು ಹೇಳಿದ್ದು ಹೀಗೆ ಮಾಡಿದ್ದ. ಅದು ದೋಸೆ ಎಲ್ಲ ಒಟ್ಟೆ ದೋಸೆ ಒಟ್ಟು ದೋಸೆನೇ, ಆದರೆ ಇದು ಜಾಸ್ತಿ ಹೊಟ್ಟಾಗಿದೆ. ನೋಡಿ ಇವಳು ತೇಜು ದೋಸೆ ಮಾಡೋದು ಅಕ್ಕಿ ಹಾಕಬೇಕಲ್ಲ, ಅವಳು ಹೇಳಿದ್ರು ಅಕ್ಕಿ ಹಾಕಿ. ಕೃತಿ, ರೂಮ್ ಹೇಗೆ ಅನಿಸ್ತದೆ ಹೇಳು. ಮನಸ್ಸುಟ್ಟು ಯಾಕೆ ಟ್ರೈ ಮಾಡಿದ್ರೆ ಆಗ್ತದೆ. ಇನ್ನೊಮ್ಮೆ ಬರುವ. ಅಲ್ಲಿ ವೀಲ್ಸ್ ಉಂಟಲ್ಲ, ಅದನ್ನು ಎಲ್ಲಿ? ಅಲ್ಲಿ ಕಾರೆಲ್ಲ ಇರ್ತದೆ. ಇದು ಇವಳ ಕಾರು, ಕೃತಿಯ ಕಾರು. ಕೃತಿ ಎಷ್ಟು ಚಂದ ದೋಸೆ ಮಾಡ್ತಾಳೆ ನೋಡಿ. ಇವಳು ಎಷ್ಟು ಚಂದ ದೋಸೆ ಮಾಡ್ತಾಳೆ. ಎಲ್ಲ ಗಲೇಜಿ ಮಾಡಿ, ಇದೆಲ್ಲ ನಾ ಮಾಡಲೇ ಇಲ್ಲ. ಇದೆಲ್ಲ ಅವಳೇ ಗಲೇಜಿ ಎಲ್ಲ ಮಾಡಿ ನೋಡಿ. ನಿನ್ನೆ ಬಂದದ ಉಚ್ಚರಣೆ ಬರುದಿಲ್ಲ. ದೋಸೆ ಇತ್ತು ನೋಡಿ, ದೋಸೆ ನೋಡಿ. ನಮ್ಮ ಅಡಿಗೆ ರೂಮ್ ಎಷ್ಟು ನೀಟಾಗಿದೆ. ನಾನು ಬರುವಾಗನೇ ಹೀಗೇನೆ ಇತ್ತು. ಇಲ್ಲ, ಅಡಿಗೆ ರೂಮ್ ಕ್ಲೀನ್ ಇತ್ತಲ್ವ ತೇಜು? ಇವಳು ಬಂದ್ಮೇಲೆ, ಕೃತಿ ಬಂದ್ಮೇಲೆ ಎಲ್ಲ ಗಲೇಜು. ಅವಳು ಬಂದೆಲ್ಲ ಅಲ್ಲಿ ಗಲೇಜೆಲ್ಲ ಮಾಡಿ ಹಾಕಿದ್ದಾಳೆ. ಕೃತಿ ಕಣ್ಣ ಹಾಕಿದ್ದೆ. ಹೌದು, ಸ್ವಲ್ಪ ಮಿಸ್ಟೇಕ್ ಆಗ್ತಾ ಉಂಟು ನೋಡಿ. ಮೊನ್ನೆ ರೊಟ್ಟಿ ಎಲ್ಲ ಉಂಟು. ಈ ಅಡಿಗೆ ರೂಮ್ ನೋಡಿದ್ರೆ ಮಾತ್ರ ಎಲ್ಲರೂ ಓಡಿ ಹೋಗ್ಬೋದಾ ಅಂತ. ಇವರು ಜಾತ್ರೆಯಿಂದ ಮೊನ್ನೆ ಎಂತೆಲ್ಲ ಪರ್ಚೇಸ್ ಮಾಡಿದ್ದಾರೆ. ಮತ್ತೆ ಎಂತೆಲ್ಲ ಪರ್ಚೇಸ್ ಮಾಡಿದ್ರೆ ಜಾತ್ರೆಯಿಂದ ಇವರು ಎಂತೆಲ್ಲ ಪರ್ಚೇಸ್ ಮಾಡಿದ್ದಾರೆ ಅಂತ ತಕೊಂಡೇ ಬರ್ಲಿಕ್ಕಾಗಿಲ್ಲ. ನೋಡಿ ತೋರಿಸ್ತೀನಿ. ನೋಡಿ, ನೋಡಿ ಇದೊಂದು ತಗೊಂಡದ್ದು, ಇನ್ನೊಂದಿದ್ದು, ಇದು 2 ಕೂಡ ನಂದೆ. ಅವಳಲ್ಲ ಮತ್ತೆ ಪರ್ಚೇಸ್ ಮಾಡಿದ್ದು. ಮತ್ತೆ ಪಾತ್ರೆ. ಯಾವ ಪಾತ್ರೆ? 2 ಪಾತ್ರೆ ತಗೊಂಡಿಲ್ವಾ? ಅಲ್ಲಿ ಯಾವುದು? ಅದ್ಯಾವುದು? ಚಾಯ್ ಮಾಡ್ತೇವೆ. ಮತ್ತೆ ಇದು ಲೈಟ್. ರೆಡಿ ಮಾಡು. ಇದು ನನಗೆ ಜಾತ್ರೆಯಲ್ಲಿ ಸಿಕ್ಕಿದ ಪಾತ್ರ. ಎಷ್ಟು ಚಂದ ಇದೆ. ಮತ್ತಿದ ಇದೊಂದು. ಮತ್ತೆ ದೋಸೆ ಆಯ್ತಾ? ಮತ್ತೆ ಮತ್ತೆ 2 ತಗೊಂಡಿದ್ದೀವಿ ನೋಡಿ. ಲೈಟ್ ನೋಡಿ, ಇನ್ನೊಂದು ಇನ್ನೊಂದಿದೆ ಚಂದ ಇದೆಲ್ಲ. ಒಂದು ನನಗೆ ಗಿಫ್ಟ್ ಅಂತೆ ಬರಲಿಗೆ. ನನಗೆ ಗೊತ್ತೇ ಇರಲಿಲ್ಲ. ಚಂದ ಇದೆ. ಇದು ಕೂಡ ಜಾತ್ರೆಯಿಂದ ತಗೊಂಡದ್ದು. ಹೂವಿನ ಪಾಟ್ ಮನೆಗೆ ರೂಮಲ್ಲಿ ಇಟ್ಟದ್ದು ಈಗ ಅಷ್ಟೇ. ಇದು ಬೇರೆ, ಇದು ಬೇರೆ. ಸ್ಪೆಕ್ಸ್ ತಗೊಂಡಿದ್ದಾನೆ. ಕಣ್ಣು ಕಾಣುದಿಲ್ಲ. ಅಲ್ಲ, ಅದರಲ್ಲಿ ಕಾಣುದಿಲ್ಲ ಅಂತ ಹೇಳಿದ್ದು ನಾನು. ಮತ್ತೆಂತ? ಮತ್ತೆ ಬಳೆ, ಅದು ಬೇಡ. ಎಲ್ಲಿಟ್ಟು ತೋರಿಸು. ಜಾತ್ರೆದು ತೋರಿಸ್ಬೇಕಲ್ಲ. ಇದು ಮದುವೆಗೆ ಅಲ್ಲ? ನಿನ್ನ ಮದುವೆಗೆ? ನನ್ನ ಮದುವೆಗಲ್ಲ, ನಿನ್ನ ಅಕ್ಕನ ಮದುವೆಗೆ. ಅವಳಲ್ಲಿ ಆಫೀಸಲ್ಲಿ ಇಟ್ಟಿದ್ದಾರೆ. ಹೌದು, ಇವರು
ಸಹ ಸ್ಪೆಕ್ಸ್ ತಗೊಂಡಿದ್ದಾರಂತೆ ಮತ್ತೆ ಕಣ್ಣು ಪ್ರಾಬ್ಲಮ್ ಇಲ್ಲ ಹಾಗೆ ತಿಳ್ಕೊಂಡು ನಂಗೆ ಮತ್ತೆ ಇವಳು ಗಿಫ್ಟ್ ಕೊಟ್ಟದ್ದು ಗೋಲ್ಡ್ ರಿಂಗ್. ನಂಗೇನಂತೆ ಅಲ್ಲ ಆಯ್ತಾ ಅದೆಲ್ಲ ಆಫೀಸಿಗೆ ಲೇಟ್ ಆಯ್ತು. ಹೌದಿಯ ತಿಂಡಿ ಚಾನು ಆಗ್ಲಿಲ್ಲ ನಮ್ದು. ರಜೆ ನೀವು ರಜೆ, ಇವಳು ಕ್ಯಾಂಪಸ್ಸಿಗೆ, ನಾನು ಆಫೀಸಿಗೆ. ನೋಡ್ತಿದ್ದಾಳೆ ನೋಡಿ. ಕೃತಿ ದೋಸೆ ಹೇಗೆ ಆಗಿದೆ? ನಿಂಗೆ ಹೇಗೆ ಆಗಿದೆ? ತೇಜುಗೆ ನೋಡ್ಲಿಕ್ಕೆ ಚಂದ ಇಲ್ಲ, ಸೂಪರ್. ನೋಡಿ ತಿಂತಿದ್ದಾರೆ ಗುಳುಂ ಗುಳುಂ. ಪ್ಯೂರ್ ತೆಂಗಿನೆಣ್ಣೆ ಹಾಕಿ ಮಾಡಿದ ದೋಸೆ ಹಾಗೆ ರುಚಿ ಚಂದ. ಮತ್ತೆ ಈರುಳ್ಳಿ ಎಲ್ಲ ಹಾಕ್ತಿದ್ರು. ಈರುಳ್ಳಿ ದೋಸೆ ಮಾಡಿದ್ದವರು. ಈರುಳ್ಳಿ ಮಾತ್ರ ಕಮ್ಮಿ ಆಯ್ತಾ ಇವಾಗ ನನಗಿಲ್ವಾ ಅಂತ